ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ, ಅದುವೇ ಸತ್ಯನಾಥ್ ಸ್ಟೋರ್ಸ್. ಸೊ ನಮ್ಮ ಅಡುಗೆ ಮನೆಯಲ್ಲಿ ಕುಕ್ಕಿಂಗ್ ಎಲ್ಲರೂ ಮಹಿಳೆಯರು ಬಂದು ಆ ಮನೆಯಲ್ಲಿ ಪಳಗಿದ ಕೈ ಅಂತ ಕೂಡ ಹೇಳ್ಬೋದು, ಅವರ ಕೈ ರುಚಿಯನ್ನು ಹೇಳ್ಕೊಡ್ತಾರೆ. ಆದರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕಲಿತಾ ಇರುವಂಥ ಹುಡುಗಿ, ಅದು ಧನ್ಯ, ಇವರು ನಮಗೆ ಅಡುಗೆಯನ್ನು ಹೇಳ್ಕೊಡ್ತಾರೆ. ಸೊ ಹೋಟೆಲ್ ಮ್ಯಾನೇಜ್ಮೆಂಟ್ ಕಲಿಬೇಕು ಅಂತ ಹೇಳಿದರೆ ಅದೊಂದು ಪ್ಯಾಷನ್ ಇರಬೇಕು, ನಾನು ಶೆಫ್ ಆಗಬೇಕು ಅಂತ ಹೇಳಿ. ಸೊ ಅಂಥವರ ಟೇಸ್ಟ್ ಕೂಡ ಹೊಸದಾಗಿರುತ್ತೆ, ಹಾಗೆಯೇ ಅವ್ರು ತಯಾರಿಸುವಂಥ ಅಡುಗೆ ಅಷ್ಟೇ ಇನ್ನೋವೇಟಿವ್ ಕೂಡ ಆಗಿರುತ್ತೆ. ನೋಡೋಣ ಇವತ್ತಿನ ಈ ಸಂಚಿಕೆಯಲ್ಲಿ ಧನ್ಯ ಅವರು ನಮಗೆ ಯಾವ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತಾರೆ. ವೆಲ್ಕಮ್ ಟು ದ ಶೋ ಧನ್ಯ. ಸೊ ಇವತ್ತು ಯಾವ ಇನ್ನೋವೇಟಿವ್ ರೆಸಿಪಿ ಹೇಳ್ಕೊಡ್ತಿದ್ದೀರಿ? ಒಂದು ಟೆಂಡರ್ ಕೊಕೊನಟ್ಟಿಂದ ಒಂದು ಖೀರ್ ಮತ್ತೊಂದು ಪ್ಯಾಟೀಸ್ ಅಂತ. ಟೆಂಡರ್ ಕೋಕೋನಟ್ ಪ್ಯಾಟೀಸ್? ಅಲ್ಲ, ಖೀರ್, ಅದರಿಂದ ಖೀರ್ ಮಾತ್ರ. ಮತ್ತೊಂದು ಬಾಳೆಕಾಯಿಂದ ಕಟ್ಲೆಟ್ ಅಂತ ಪ್ಯಾಟೀಸ್ ಮಾಡ್ತೀವಿ. ಕಟ್ಲೆಟ್ ಅಂತಲೂ ಹೇಳ್ಬೋದು, ಪ್ಯಾಟೀಸ್ ಅಂತಲೂ ಹೇಳ್ಬೋದು. ಡನ್. ಸೊ ಫಸ್ಟ್ ಹಾಗಾದರೆ ಇನ್ನು ಈ ಸಮ್ಮರ್ ಸೀಸನ್ಗೆ ಇಂಥದ್ದೆಲ್ಲ ಜ್ಯೂಸಸ್ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಕಿಚನ್ಗೆ ಹೋಗುವ. ಎಸ್ ಧನ್ಯ, ಸೊ ಫಸ್ಟ್ ಈಗ ಜ್ಯೂಸ ಖೀರ್ ಏನು ಹೇಳಿದ್ದು? ಖೀರ್ ಇದು. ಖೀರ್, ಹಾಂ, ಓಕೆ. ಸೊ ಟೆಂಡರ್ ಕೋಕೋನಟ್ ಇದ್ದು ಖೀರ್. ಎಸ್, ಸ್ಟಾರ್ಟ್. ಫಸ್ಟ್ ಹಾಲನ್ನು ಕುದಿಸ್ಲಿಕ್ಕೆ ಇಡಬೇಕು. ಓಕೆ. ಮಿಲ್ಕ್, ಇದು ಚೂರು ಬಾಯ್ಲ್ ಆದಮೇಲೆ ಕಂಡೆನ್ಸ್ ಮಿಲ್ಕ್ ಹಾಕಬೇಕು ಇದಕ್ಕೆ. ಹೌದು. ಓಕೆ ಓಕೆ. ಸೊ ಯೂಶ್ವಲ್ ಖೀರ್ ಟೈಪೇ ಬರುತ್ತೆ. ಹಾಂ, ಕೈಂಡ್ ಆಫ್. ಬಟ್ ಇದು ಟೆಂಡರ್ ಕೋಕೋನಟ್ ಎಲ್ಲ ಹೇಗೆ, ಅದರ ನೀರು ಬಳಸ್ತೀರಾ ಅಥವಾ? ಅಂದರೆ ನೀರು ಮತ್ತು ಇದನ್ನು ಪೇಸ್ಟ್ ಮಾಡಲಿಕ್ಕಿದೆ, ಸೊ ಪೇಸ್ಟ್ ಮಾಡ್ಬೋದು ನಾವು. ಪೇಸ್ಟ್ ಮಾಡಿ ಪೇಸ್ಟ್ ಮಾಡ್ಕೊಳಕ್ಕೆ. ಹಾಂ, ಹೌದು. ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಟೆಂಡರ್ ಕೋಕೋನಟ್ ಪೀಸಸ್, ಹ್ಞೂ ಮತ್ತೆ ಎಳ್ಳು ಬಾವೆ ಅಂತ ಹೇಳ್ತೀವಲ್ಲ, ಅದನ್ನು ಹಾಕಿ ನಾನು ಪೇಸ್ಟ್ ಮಾಡಬೇಕು. ಫೈನ್ ಪೇಸ್ಟ್ ಆಗಬೇಕಾ? ಸೊ ಲಾಸ್ಟಲ್ಲಿ ಗೊತ್ತಾಗುತ್ತಾ ಇದು ಇದರಿಂದನೇ ಮಾಡಿದ್ದು ಅಂತ? ಲೈಕ್ ಲಾಸ್ಟಲ್ಲಿ ನಾವು ಪುನಃ ಮೇಲ್ಗಡೆ ಹಾಕ್ತೇವೆ. ಓಕೆ ಓಕೆ ಓಕೆ. ಸೊ ಫೈನ್ ಪೇಸ್ಟ್ ಅಲ್ಲ? ಹಾಂ, ಹೌದು. ಚಂಕ್ಸ್ ಬೇಡ. ಹಾಂ. ಸಾಕಲ್ಲ? ಹಾಂ, ಎಸ್, ಸಾಕು. ಈ ಬೌಲಲ್ಲಿ ಹಾಕ್ತೀನಿ ಈಗ ಹಾಲು ಕುದಿ ಬರ್ತಾ ಇದೆ. ಸೊ ಕಂಡೆನ್ಸ್ ಮಿಲ್ಕ್ ಹಾಕ್ತಿದ್ದೇನೆ. ಓಕೆ. ಕುದಿ ಬರ್ತಾ ಇರುವಾಗಲೇ ಸ್ಪೂನ್ ತಗೊಳ್ಳಿ. ಆ್ಯಕ್ಚುಲಿ ಖೀರ್ಗೆಲ್ಲ ಕಂಡೆನ್ಸ್ ಮಿಲ್ಕ್ ಹಾಕಿದರೆ ಅದು ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತಲ್ಲ. ಪ್ಲಸ್ ಇದು ಚಿಲ್ಡಾಗಿ ಸರ್ವ್ ಮಾಡ್ತೀವಿ, ಸೊ ಅದು. ಓ, ಇದು ಅಲ್ಲ, ಸರ್ವ್ ಮಾಡೋಕ್ಕೆ ಚೂರು ರೆಡ್ಯೂಸ್ ಆಗಬೇಕು ಹಾಲು. ಸೊ ನೀವು ಫುಲ್ ಫ್ಯಾಟ್ ಮಿಲ್ಕ್ ತಗೊಂಡು? ಫುಲ್ ಫ್ಯಾಟ್ ತಗೊಳ್ಳಿ. ಓಕೆ.
ಆದ್ರೂ ಸಹ ಮತ್ತೆ ಪುನಃ ಅದು ಒಂಥರ ನಿಮ್ಗೆ ಸ್ವಲ್ಪ ಪುಡಿಂಗ್ ಟೈಪ್ ಅಲ್ಲಿ ಬರುತ್ತಾ ಹೇಗೆ? ಇಲ್ಲ ಪುಡಿಂಗ್ ಅಲ್ಲ ಅಷ್ಟು ಆ ಥರ ಬರಲ್ಲ. ಬಿಕಾಸ್ ಮೊದಲೇ ಅದು ಫುಲ್ ಫ್ಯಾಟ್ ಮಿಲ್ಕ್, ಅದರಲ್ಲಿ ಮತ್ತೆ ಪುನಃ ಅದು ಸ್ಕಿಮ್ ಆಗಬೇಕು ಅಂತ ಹೇಳಿ ಇನ್ನೂ ಗಟ್ಟಿ ಆಗಬೇಕು ಅಂತ ಹೇಳ್ತಾ ಇದ್ದೀರಿ. ಸೊ ಸ್ವಲ್ಪ ಆ ರೀತಿಯಾಗಿ ಗಟ್ಟಿಯಾಗಿ ಬರ್ಬೋದು ಅಲ್ಲ? ಸೊ ನೀವು ಇದು ಎಷ್ಟನೇ ವರ್ಷ ಹೋಟೆಲ್ ಮ್ಯಾನೇಜ್ಮೆಂಟ್? ಫಸ್ಟ್ ಇಯರ್. ಸೊ ಫಸ್ಟ್ ಇಯರ್ ಅಲ್ಲಿ ಏನೆಲ್ಲ ನಿಮಗೆ ಇರುತ್ತೆ ಕೋರ್ಸಸ್? ಫಸ್ಟ್ ಸೆಮ್ ಸಬ್ಜೆಕ್ಟ್ ವೈಸ್ ಲೈಕ್ ಸಬ್ಜೆಕ್ಟ್ ಸೆಮ್ ಚೇಂಜ್ ಆಗಿರ್ತದೆ. ಸೊ ಆದ್ಮೇಲೆ ಎವ್ರಿ ಸೆಮ್ ಚೇಂಜ್ ಇರುತ್ತೆ. ಬಟ್ ಎನಿ ಬೇಸಿಕ್ ಇದು ಹೇಗೆ ಸ್ಟಾರ್ಟ್ ಮಾಡ್ಕೊಳ್ತಾರೆ? ಬೇಸಿಕ್ ಫಸ್ಟ್ ನಮಗೆ ಫುಡ್ ಪ್ರೊಡಕ್ಷನ್ ಇತ್ತು. ಸೊ ಅದ್ರಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿ ಚಾಪಿಂಗ್ ಅಂತ, ನಾವು ಹೇಗೆ ಚಾಪ್ ಮಾಡಬೇಕು, ಎಷ್ಟು ಟೈಪ್ಸ್ ಆಫ್ ಚಾಪಿಂಗ್ ಇದೆ, ಮತ್ತೆ ಮೀಟಿಂದ ಕಟ್ಸ್ ಆಫ್ ಮೀಟ್ ಹಾಗೆಲ್ಲ ಇದೆ, ಮತ್ತೆ ಎಗ್ಗಿದ ಫುಲ್ ಪಾರ್ಟ್ಸ್. ಸೊ ಹಾಗೆಲ್ಲ ಕಲಿಸ್ತೀವಿ. ಸೊ ನಾವು ಕಂಡೆನ್ಸ್ ಮಿಲ್ಕ್ ಹಾಕಿರೋದ್ರಿಂದ ಅದರಲ್ಲೂ ಕೂಡ ಥಿಕ್ನೆಸ್ ಸಿಗುತ್ತೆ. ನಿಮಗೆ ಎಕ್ಸ್ಪೆರಿಮೆಂಟಲ್ಲಿ ನಿಮ್ಗೆ ಯಾವುದಾದ್ರೂ ಡಿಶ್ ಮಾಡಲಿಕ್ಕೆ ಹೇಳಿರ್ತಾರೆ ಈಗ? ಅಂದರೆ ಫಸ್ಟ್ ಇಯರ್ ಎಕ್ಸಾಮಲ್ಲಿ ಫಸ್ಟ್ ಸೆಮ್ ಎಕ್ಸಾಮ್ ಆಗಿರಲಿ, ಸೊ ನಿಮ್ಮದು ಚಾಪ್ಟರ್ ವೈಸ್ ಇದರ ಚಾಪಿಂಗ್ ಅದು ಕೂಡ ಪ್ರಾಕ್ಟಿಕಲ್ಸ್ ಆಗಿರುತ್ತಾ ಹೇಗೆ? ಪ್ರಾಕ್ಟಿಕಲ್ಸ್ ಅವರು ಹೇಳಿದಾಗೆ ಮಾಡಲಿಕ್ಕೆ ಇರುತ್ತೆ. ಯಾವ ರೆಸಿಪೀಸ್ ಎಲ್ಲ ಅಂದರೆ ಇಲ್ಲಿದು ಸೌತ್ ಇಂಡಿಯನ್ ತಗೊಳ್ತಾರಾ ಹೇಗೆ? ಅದು ಲೈಕ್ ಒಂದೊಂದು ಸ್ಟೇಟ್ ಸ್ಟೇಟ್ ಕೊಡ್ತಾರೆ. ಓಕೆ ಓಕೆ. ಸೊ ಅದಕ್ಕೆ ಒಂದು ದಿನವೇ ಸಪ್ರೇಟ್ ಪ್ರತ್ಯೇಕ ಒಂದು ದಿನ ಇರುತ್ತಾ ಬಹುಶಃ? ಎಸ್, ಅಂದರೆ ಲೈಕ್ 15 ಮೆಂಬರ್ಸ್ ಇರ್ತಾರೆ ಕ್ಲಾಸ್ ಅಂದ್ರೆ 15 ಮೆಂಬರ್ಸ್ ಹಾಗೆ ಒಟ್ಟಿಗೆ ಸೇರ್ಕೊಂಡು ಒಂದು ಗ್ರೂಪ್ ಅಲ್ಲಿ ನಿಮಗೆ ಅದು ಎಕ್ಸಾಮ್. ಓಕೆ. ಸೊ ಅದಂತೂ ಎಕ್ಸಾಮ್ ತರ ಅನ್ಸಲ್ಲ, ಮಜಾ ಬರಲ್ವಾ? ಪ್ರಾಕ್ಟಿಕಲ್ ಎಕ್ಸಾಮ್ಗೆ ತುಂಬಾ ಮಜಾ ಮೀನ್ ಅದೇ ಕುಕ್ ಮಾಡಿ ಅಲ್ಲೇ ಯಾವ ಎಕ್ಸಾಮ್ ಅಲ್ಲೂ ಕೂಡ ಸ್ವಲ್ಪ ಯೋಚನೆ ಮಾಡಬೇಕು, ಬರೀಬೇಕು, ಒಬ್ರೊಬ್ಬರೇ ಒದ್ದಾಡಬೇಕು. ಇದು ಎಲ್ಲರ ಜೊತೆಗೂ ಒಟ್ಟಿಗೂ ಸೇರ್ಕೊಂಡು ಅದು ಅಡುಗೆ ಮಾಡೋದು ಒಂದು ಎಕ್ಸಾಮ್ ಅಂದ್ರೆ ಏನ್ ಮಜಾ ಬರ್ಬೋದು. ನಾವೇ ತಿನ್ಲಿಕ್ಕೆ ಅವಾಗ ಚೂರು ತಿಂದು ಹೋಗ್ತಾರೆ. ಸೊ ನಾವೇ ತಿನ್ಲಿಕ್ಕೆ ಅದು ಇನ್ನೊಂದು ಬೆನಿಫಿಟ್ ಆಗ್ತಿಲ್ಲ ಅದ್ರಲ್ಲಿ ಅಲ್ವಾ? ಫ್ರೆಂಡ್ಸ್ ಅನ್ನೋದು ಬೇರೆನೆ, ಲೈಕ್ ಫ್ಯಾಮಿಲಿ ತರ ಮಾಡ್ತೇವೆ ನಾವು. ಬಟ್ ಅದರಲ್ಲಿ ಮಾರ್ಕ್ಸ್ ಕೊಡುವಾಗ ನಿಮ್ಮ ಹೋಲ್ ಗ್ರೂಪ್ಗೆ ಈ ತರ ಇಲ್ಲ, ಸಿಂಗಲ್ ಅಂದ್ರೆ ಒಬ್ಬೊಬ್ಬರಿಗೆ ಇಷ್ಟು ಐಟಮ್ಸ್ ಮಾಡಬೇಕು. 4 ಐಟಮ್ಸ್ ಮೇ ಬಿ. ಎಸ್, ಒಂದು ಡೆಸರ್ಟ್ ಅಂದ್ರೆ ಗುಂಪಲ್ ಗೋವಿಂದ ಅಂತ ಬರಲ್ಲ ಆ ರೀತಿಯಲ್ಲಿ. ಲೈಕ್ ಒಂದು ಚಿಕನ್ ರೆಸಿಪಿ ಇರ್ತದೆ, ಮತ್ತೊಂದು ಸ್ವೀಟ್, ಒಂದು ಸ್ಟಾರ್ಟರ್, ಹಾಗೆ ಒಂದು 4 to 5 ರೆಸಿಪೀಸ್ ಏನೋ. ನೀವ್ ಯಾವ್ದು ಮಾಡಿರ್ತೀರಿ ಅದ್ರ ಮೇಲೆ ನಿಮ್ಗೆ ಮಾರ್ಕ್. ನಾವು ತಿಂತಾರೆ, ಚೂರು ತಿಂತಾರೆ, ಮತ್ತೆ ನಾವು ಅದರ ಮೇಲೆ. ಓಕೆ ಓಕೆ. ಇದಾಗ್ಲೇ ಗಟ್ಟಿ ಆಗ್ತಾ ಬಂತು ಅನ್ಸುತ್ತಲ್ಲ? ಒಂಚೂರು ರೆಡ್ಯೂಸ್ ಆಯ್ತು ಸಾಕು. ಸೊ ನೀವು ಅದು ಹೇಗೆ ಕಂಡೆನ್ಸ್ ಮಿಲ್ಕ್ ಪೂರ್ತಿ ಹಾಗೆ ಹಾಕ್ಬಿಟ್ರಿ. ನಾನಾಗಿದ್ರೆ ಸ್ವಲ್ಪ ಫಸ್ಟ್ ಈಗ ಹೋಗ್ತಾ ಇತ್ತು, ಆಮೇಲೆ ಅದಕ್ಕೆ ಹೋಗ್ತಾ ಇತ್ತು. ಸೊ ಇಷ್ಟು ಅಂದರೆ ಅದರ ಅರ್ಧದಷ್ಟು ಅದು ರೆಡ್ಯೂಸ್ ಆಗಬೇಕು. ಸಾಕ ಇದು? ಸಾಕು. ಆಫ್ ಮಾಡಿ. ಆಫ್ ಮಾಡಿ. ಆಫ್ ಮಾಡಿ ಮತ್ತೆ ಇದು ಕೂಲ್ ಆದ್ಮೇಲೆ ಹಾಕುವಂಥದ್ದು. ಓ, ಐ ಥಾಟ್ ಎಲ್ಲ ನೀವು ಅದಕ್ಕೇನೆ ಹಾಕೊಳ್ತೀರಿ. ಕೂಲ್ ಆದ್ಮೇಲೆ ಹಾಕುವಂಥದ್ದು. ಇನ್ ಕೇಸ್ ಬಿಸಿಯಲ್ಲಿ ಹಾಕಿದ ಫ್ಲೇವರ್ ಚೂರು ಆಚೆ ಅದರ ಟೇಸ್ಟ್ ಸಿಗೋದಿಲ್ಲ. ಓಕೆ ಓಕೆ. ಬಟ್ ಈಗ ನೀವು ಇದರಿಂದ ಮಾಡಿದ್ರಿ, ಟೆಂಡ ಕೋಕೋನಟ್ ಇಂದ ಮಾಡ್ತಾ ಇದ್ರಿ. ಸೇಮ್ ಇದೇ ರೆಸಿಪಿ ಬೇರೆ ಯಾವುದಕ್ಕಾದ್ರೂ ಮಾಡೋದಕ್ಕೆ ಟ್ರೈ ಮಾಡಲಿಲ್ಲ. ಇಲ್ಲ. ಸೊ ಇದು ಸ್ವಲ್ಪ ತಣ್ಣಗಾಗ್ತಾ ಇದೆ ಅಲ್ಲ? ಸಾಕೀಗ ಈಗ ಕೊಕೊನಟ್ ಮತ್ತೆ ಅದನ್ನ ನೀರು ಇದು ಪೇಸ್ಟ್ ಹಾಕ್ತಿದ್ದೇನೆ. ಸೊ ನನಗೆ ನೀವು ಮಾಡ್ತಾ ಇರುವಾಗ ಒಂದು ಹೊಳಿತು. ವೈ ಡೋಂಟ್ ಯು ಟ್ರೈ? ಈಗ ನೀವು ಟೆಂಡರ್ ಕೋಕೋನಟ್ ಇಂದ ಮಾಡಿದಿರಿ, ಈರುಳ್ಳಿಂದ ಮಾಡಕ್ಕಾಗಲ್ವಾ? ಚೆನ್ನಾಗಿರ್ಬೋದು, ಕುದಿಸ್ಕೊಳ್ಳೋದಕ್ಕಿದ್ಯಾ ಮತ್ತೆ ಪುನಃ? ಅಷ್ಟೇ ಇಷ್ಟೇ ಆಯ್ತು. ಬೌಲಿಗೆ ಹಾಕಿ ಸರ್ವ್ ಮಾಡಿ. ಬಟ್ ಹಾಗಾದ್ರೆ ನೀವು ಡೈರೆಕ್ಟ್ ಇದು ಅದನ್ನ ಕುಕ್ ಮಾಡಲಿಲ್ಲ, ಹಾಗೆ ಹಾಕೋದಿದ್ರೆ ಹೆಚ್ಚು ಹೊತ್ತು ಇಟ್ಕೊಳ್ಳೋಕೆ ಆಗೋದಿಲ್ವಾ ಅಂತ? ಹೌದು ಅಲ್ವಾ? ಯಾಕಂದ್ರೆ ಕೊಕೊನಟ್ ಕುಕ್ ಆಗಿಲ್ಲ, ಮತ್ತೆ ಕೊಕೊನಟ್ ಬೇಗ ಹಾಳಾಗ್ತದೆ ಹಾಗೆ. ಈಗ ಆಯ್ತು, ಇದು ಇಷ್ಟೇ. ಓ ಎಸ್. ಬರೀ ಹಾಲು ಕುದಿಸ್ಕೊಳ್ಳೋದು ಅಷ್ಟೇ. ಕಂಡೆನ್ಸ್ ಮಿಲ್ಕ್ ಹಾಕಿದ್ರೆ ಆಯ್ತು. ಇಫ್ ಸಪೋಸ್ ಕಂಡೆನ್ಸ್ ಮಿಲ್ಕ್ ಇಲ್ಲ, ಆಗ ಸಕ್ಕರೆ ಎಷ್ಟು ಹಾಕೊಳ್ಬೇಕು? ಬ್ರೌನ್ ಶುಗರ್ ಶುಗರ್ ಅನ್ನು ಮೆಲ್ಟ್ ಮಾಡಿ ಹಾಲು ಹಾಕಿ ಕ್ಯಾರಮಲೈಸ್ ಮಾಡಿ ಹಾಕೋ, ಚೆನ್ನಾಗಾಗ್ತದೆ. ಕ್ಯಾರಮಲೈಸ್ ಶುಗರ್.
ಐ ಗೆಸ್ ಇದಕ್ಕೆ ಸ್ವಲ್ಪ ಜೆಲಟಿನ್ ಹಾಕಿದ್ರೆ ನಿಮಗೆ ಪುಡಿಂಗ್ ಪುಡಿಂಗ್ ಬಂತು ಬರ್ತದೆ. ನೋಡಿ ಮಾತಾಡ್ತಾ ಮಾತಾಡ್ತಾ 2-3 ಆಯ್ತು ರೆಸಿಪಿ. ಸೊ ಇದರಲ್ಲಿ ಕ್ಯಾಶ್ಯೂಸ್ ಹಾಕಬೇಕು. ಹಾಂ, ಕ್ಯಾಶ್ಯೂ ಮೇಲೆಯಿಂದ ಹಾಂ, ಅಲಂಕಾರಕ್ಕೆ. ಆ್ಯಂಡ್ ಕೊಕೊನಟ್ ಫೈನ್ ಇದು ಆಲ್ಮೋಸ್ಟ್ ಇಟ್ಟಿದ್ದು ಒಂದು. ಸೊ ಟೆಂಡರ್ ಕೊಕೊನಟ್ ಕೀ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಚಿಲ್ಡ್ ಆಗಿ ತಿನ್ನುವಂಥದ್ದು. ತಿನ್ನಬೇಕು. ಸೊ ಟೆಂಡರ್ ಕೋಕೋನಟ್ ಅಂದರೆ ಎಳನೀರಿನ ಖೀರ್ ಮಾಡಿಕೊಟ್ಟಿದ್ದಾರೆ. ಸೊ ಎಳನೀರು ಹಾಗೆ ಘಟಘಟ ಅಂತ ಕುಡಿದು ಅದರ ಒಂದು ನಾವೇನು ಬಾವೆ ಅಂತ ಹೇಳ್ತೀವಿ ಅಥವಾ ಗಂಜಿ, ಅದು ಹಾಗೆ ವೇಸ್ಟ್ ಆಗೋಗುತ್ತೆ. ಅದನ್ನು ಖೀರ್ ರೀತಿಯಲ್ಲಿ ನೀವು ಖಾಲಿ ಮಾಡ್ಬೋದು. ಸೊ ಹೇಗೆ ತಯಾರಿಸೋದು ತಮ್ಮಿ ನೋಡಿ. ಟೆಂಡರ್ ಕೋಕೋನಟ್ ಖೀರ್ ತಯಾರಿಸೋ ವಿಧಾನ: ಮೊದಲು ಹಾಲನ್ನು ಕುದಿಸಿಕೊಳ್ಳಿ. ಇನ್ನೊಂದೆಡೆ ಎಳನೀರು ಹಾಗೂ ಅದರ ಗಂಜಿಯನ್ನು ರುಬ್ಬಿಕೊಳ್ಳಿ. ಹಾಲು ಕುದಿ ಬಂದ ನಂತರ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಕುದಿಸಿಕೊಳ್ಳಿ. ಗಟ್ಟಿಯಾಗುವವರೆಗೂ ಕುದಿಸಿ. ತಣ್ಣಗಾದ ನಂತರ ರುಬ್ಬಿದ ಮಿಶ್ರಣವನ್ನು ಸೇರಿಸಿ ಬೆರೆಸಿಕೊಳ್ಳಿ. ಮೇಲಿನಿಂದ ಗೋಡಂಬಿ, ತೆಂಗಿನಕಾಯಿಯ ಚೂರುಗಳನ್ನು ಹಾಕಿ ಸರ್ವ್ ಮಾಡಿ. ಟೆಂಡರ್ ಕೋಕೋನಟ್ ಖೀರ್. ಸೊ ಟೆಂಡರ್ ಕೋಕೋನಟ್ ಅಂದರೆ ಎಳ್ನೀರಿನ ಖೀರ್ ರೆಡಿಯಾಗಿದೆ. ಸ್ವಲ್ಪ ಬಿಸಿ ಇದೆ. ಇದು ಚಿಲ್ಡಾಗಿ ಸರ್ವ್ ಮಾಡಬೇಕು ಅಂತ ಹೇಳಿದರು. ಸೊ ಚಿಲ್ಡಾಗಿ ಟೇಸ್ಟ್ ನೋಡೋದಕ್ಕೆ ಇನ್ನೂ ಚೆನ್ನಾಗಿ, ಯಾಕೆ ಅಂತ ಹೇಳಿದರೆ ಸೆಕೆಗಾಲ ಆಗಲೇ ಶುರು ಆಯಿತು. ಸೊ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ನೀವು ತಗೊಳ್ಳಿ ಸಣ್ಣ ಬೇಕು. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೋರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್. ಸೊ ಒಂದಂತೂ ಫ್ರೀಸ್ ಆಗ್ತಾ ಇದೆ, ಫ್ರೀಸ್ ಎಲ್ಲ ಚಿಲ್ ಆಗ್ತಾ ಇದೆ. ಸೊ ಅದು ಕೂಡ ಟೆಂಡರ್ ಕೋಕೋನಟ್ ಖೀರ್. ಸೊ ನೆಕ್ಸ್ಟ್ ಸ್ವೀಟ್ ರೆಸಿಪಿ, ಖಾರ ರೆಸಿಪಿ, ಬನ್ನಿ ಅವನ್ನೇ ಕೇಳೋಣ. ಎಸ್ ಧನ್ಯ, ಈಗ ಯಾವ ಅಡುಗೆ ಹೇಳ್ಕೊಡ್ತಿದ್ದೀರಿ? ಬಾಳೆಕಾಯಿಂದ ಕಟ್ಲೆಟ್ ಪ್ಯಾಟೀಸ್ ಅಂತ ಹೇಳ್ಬೋದು. ಪ್ಯಾಟೀಸ್. ಹಾಂ, ಎಸ್. ಓಕೆ. ಸೊ ಯೂಶ್ವಲಿ ಆಲೂ ಪ್ಯಾಟೀಸ್ ಮಾಡ್ತಾರೆ. yes. ಇದು ಬಾಳೆಕಾಯಿಂದ. ಏನಿದ್ರು ಅದರಲ್ಲಿ ಒಂದು ಚೇಂಜ್, ಟ್ವಿಸ್ಟ್ ಆ್ಯಂಡ್ ಟರ್ನ್ ಇರುತ್ತೆ. ಎಸ್, ವಿಲ್ ಸ್ಟಾರ್ಟ್. ಎಸ್. ಸೊ ಮಿಕ್ಸಿಂಗ್ ಬೌಲಲ್ಲಿ ಸ್ಮ್ಯಾಶ್ ಮಾಡಲಿಕ್ಕಿದೆ ಹಾಂ ಹಾಂ. ಬಾಳೆಕಾಯಿ. ಓಕೆ. ಬೇಯಿಸಿ ಬೇಯಿಸಿಟ್ಟಿದ್ದೀರಾ? ಹಾಂ ಹಾಂ ಹಾಂ. ಸ್ಮ್ಯಾಶ್ ಮಾಡ್ತೀನಿ. ಇದು ಸಿಪ್ಪೆ ಸಮೇತ ಬೇಯಿಸಿದ್ದೀರಿ? ಹಾಂ, ಒಟ್ಟಿಗೆ ಬೇಯಿಸಿ ಮತ್ತೆ ಪೀಲ್ ಮಾಡಿ. ಮತ್ತೆ ಪೀಲ್ ಮಾಡಿ. ಇದರೀಗ ಆಲೂಗಡ್ಡೆ ಸಹ ಹಾಕ್ತಿದ್ದೇನೆ. ಹಾಂ, ಎರಡೂ ಬೇಕಾ? ಒಟ್ಟಿಗೆ ಬೇಕು. ಹಾಂ. ಬರೀ ಇದರಲ್ಲಿ ಬಾಳೆಕಾಯಲ್ಲಿ ನಿಮಗೆ ಆ ಬೈಂಡಿಂಗ್ ಬರಲ್ಲ? ಬೈಂಡಿಂಗ್ ಬರಲ್ಲ. ಬರಲ್ಲ. ಹಾಂ ಹಾಂ ಹಾಂ. ನೆಕ್ಸ್ಟ್ ಇದರಲ್ಲಿ ಫಸ್ಟ್ ಮಿಕ್ಸ್ ಮಾಡಬೇಕು. ಆನಿಯನ್ ಹಾಕಬೇಕು. ಒಂದು ಆನಿಯನ್ ಇದೆ ಸಣ್ಣದು. ಓಕೆ. ಕೊರಿಯಾಂಡರ್ ಲೀಫ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲವರ್, ಸಾಲ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಆ್ಯಂಡ್ ಕ್ಯೂಮನ್ ಬೇಕು. ಓಕೆ. ಸೊ ಖಾರಕ್ಕೆ ನಾನು ಅನ್ಕೊಳ್ತಾ ಇದ್ದೆ ಏನೂ ಹಾಕಲಿಲ್ಲ, ಹಸಿಮೆಣಸು ಏನೂ ಹಾಕಲಿಲ್ಲ. ಸೊ ಅರುಣಾ ಮಸಾಲ ಅವರ ಪೌಡರ್ ಇದ್ದರೆ ಬಾಕಿ ಏನು ಬೇಕು ಅಂತ ಇಲ್ಲ. ಸೊ ಅರುಣಾ ಮಸಾಲರವರ ಚಿಲ್ಲಿ ಪೌಡರ್ ಸಾಕಾ? ಗರಂ ಮಸಾಲ ಆ್ಯಂಡ್ ಕ್ಯೂಮನ್. ಅರುಣಾ ಗರಂ ಮಸಾಲ ಪೌಡರ್ ಸಾಕಾ?
ಸಾಕು. ಹಾಗೆಯೇ ಅರುಣ ಜೀರಿಗೆ ಪುಡಿ ಸಾಕ. ಈಗ ಮಿಕ್ಸ್ ಮಾಡಿ ಚೆನ್ನಾಗಿ. ಇದಕ್ಕೇನು ನೀರಿನ ಅವಶ್ಯಕತೆ ಇಲ್ಲ ಅಲ್ಲ. ಇದು ಹೇಗೆ ಡೀಪ್ ಫ್ರೈ ಶಾಲೋ ಫ್ರೈ? ಶಾಲೋ ಫ್ರೈ. ಹಾಗಾದರೆ ತವಾ ಇಟ್ಕೊಂಡ್ಬಿಡ್ಲಾ? ಇಟ್ಬೋದು. ಇದಕ್ಕೆ ಆಯಿಲ್ ಏನಾದರೂ ಹಾಕೊಳ್ಬೇಕಾ? ಈಗ ಬೇಡ, ಇದು ಅದರ ನಂತರ ಕೈಯಲ್ಲಿ ಮಿಕ್ಸ್ ಮಾಡ್ತೀನಿ. ಈಗ ನೀವು ಬರೀ ಇದಕ್ಕೆ ಹೆಚ್ಚಿದ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರಿ, ಕ್ಯಾರೆಟ್ ತುರಿ ಇದನ್ನೆಲ್ಲ ಹಾಕೊಳ್ಬೋದು. ಚಿಲ್ಲೀಸ್ ಯೂಸ್ ಮಾಡ್ಬೋದು, ಗ್ರೀನ್ ಚಿಲ್ಲೀಸ್. ಚಿಲ್ಲಿ ಪೌಡರ್ ಹಾಕಿದ್ರು ಮಧ್ಯದಲ್ಲಿ ಆ ಒಂದು ವೈಟ್ ಸಿಕ್ಕಿದ್ರೆ ಸ್ಪೈಸ್ ಚೆನ್ನಾಗಿರುತ್ತೆ. ಪ್ಯಾಟೀಸ್ ಮಾಡ್ತೀನಿ ಈಗ. ಸೊ ಇದು ಕೂಡ ಕಾದಿದೆ. ಆಯಿಲ್ ಹಾಕ್ಲಾ? ಹಾ. ಧನಿಯಾ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ನಿಮ್ಗೆ ಗೊತ್ತಿದೆ. ಯಾವಾಗಲೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಲ್ಲ? ಹಾಂ. ಹೆಲ್ಪ್ ಮಾಡಲಾ? ಹಾಂ. ಎಸ್. ಸೊ ಒಬ್ಬರು ಸುಮ್ಮನೆ ನಿಂತ್ಕೊಂಡು ನೋಡೋ ಬದಲು ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿದ್ರೆ ಬೇಗ ಆಗುತ್ತೆ. ಸೊ ಗ್ರೀನ್ ಚಿಲ್ಲಿ ಸ್ವಲ್ಪ ಮಧ್ಯದಲ್ಲಿ ಹಾಕಿದ್ರೆ ಇನ್ನೂ ಟೇಸ್ಟಿ ಚೆನ್ನಾಗಿರುತ್ತೆ. ಐ ಗೆಸ್ ಇದಕ್ಕೆ ಬೇಕಿತ್ತು ಅಲ್ಲ? ಹಾಂ. ಆ ಒಂದು ಇಲ್ಲದ್ರೆ ಬನಾನಾ ಅದರದೇ ಒಂದು ಸ್ವೀಟ್ನೆಸ್ ಇರುತ್ತೆ, ಹಾಗಾಗಿ. ನಿಮಗೆ ಹೋಮ್ವರ್ಕ್ ಟೈಪಲ್ಲಿ ಏನಾದರೂ ಈ ಥರ ಮನೆಯಲ್ಲಿ ಮಾಡಿ ತರಲಿಕ್ಕಿರುತ್ತಾ? ಇಲ್ಲ, ಹೋಮ್ವರ್ಕ್ ಎಲ್ಲ ಸ್ಕೂಲಲ್ಲಿ ಅಲ್ಲ, ಈಗೆಲ್ಲಿ. ಸೊ ಇದು ಈವ್ನಿಂಗ್ ಟೀ ಟೈಮ್ಗೆ ಚೆನ್ನಾಗಿರುತ್ತೆ ಅಲ್ಲ. ಬಟ್ ಇದು ಬಿಸಿ ಬಿಸಿ ಬೆಸ್ಟಾ? ಬಿಸಿ ತಣ್ಣಗಾದ್ರೂ ತೊಂದರೆ ಇಲ್ವಾ? ಬಿಸಿ ಬಿಸಿ ತಿಂದರೆ ಚೆನ್ನಾಗಿತ್ತು. ವಿತ್ ಸಾಸಾ? ಹಾಂ, ಚೆನ್ನಾಗಿ. ಸೊ ಮಿಂಟ್ ಚಟ್ನಿ ಅದು ಚೆನ್ನಾಗಿರುತ್ತೆ. ಮಿಂಟ್ ಚಟ್ನಿ ನೈಸ್. ಆ್ಯಕ್ಚುಲಿ ಮೊದಲೆಲ್ಲ ಒಂದಿತ್ತು, ಈ ಬಾಳೆಕಾಯಿ ಅಂದರೆ ಬರೀ ಪಲ್ಯಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ನೋಡಿ, ಬಾಳೆಕಾಯಿ ಪಲ್ಯನೂ ಚೆನ್ನಾಗಾಗುತ್ತೆ, ಅದರದ್ದು ಫ್ರೈ ಕೂಡ ತುಂಬ ಚೆನ್ನಾಗಿರುತ್ತೆ. ಬಜ್ಜಿ ಮಾಡ್ತಾರೆ. ಇದು ಈಗ ಪ್ಯಾಟೀಸ್ಗೆ ಟರ್ನ್ ಆಗಿದೆ. ನೈಸ್. ಫ್ರೈ ಆಗಿದೆ. ರೆಡಿಯಾ? ಹಾಂ. ತೆಗಿದಾ? ಹಾಂ. ಸೊ ಆಲ್ರೆಡಿ ಪೊಟ್ಯಾಟೊ ಮತ್ತು ಇದು ಆಲೂಗಡ್ಡೆ, ಐ ಮೀನ್ ಬಾಳೆಕಾಯಿ ಬೆಂದಿರೋದ್ರಿಂದ ಬೇಗ ಆಗುತ್ತೆ. ಬರೀ ಔಟರ್ ಕ್ರಸ್ಟ್ ಮಾತ್ರ ಬೇಯಬೇಕು. ಲೈಕ್ ರೈಸ್ ಫ್ಲವರ್ ಮತ್ತು ಕಾರ್ನ್ ಫ್ಲವರ್ ಸ್ಮೆಲ್ ಏನು, ಆ ರಾ ಸ್ಮೆಲ್ ಹೋಗೋದು. ಬಾಳೆಕಾಯಿ ಪ್ಯಾಟೀಸ್ ರೆಡಿ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಸೊ ತುಂಬ ಸುಂದರವಾಗಿ ಪ್ರೆಸೆಂಟ್ ಮಾಡಿ ಕೊಟ್ಟಿದ್ದೀರಿ, ಥ್ಯಾಂಕ್ ಯು. ಬಾಳೆಕಾಯಿಯ ಪ್ಯಾಟೀಸ್, ಸಂಜೆ ಟೀ ಟೈಮ್ಗೆ ಹೇಳಿಬಾಡಿಸಿದ್ದು. ಅದು ಸೆಕೆಗಾಲ ಆಗಿರಲಿ ಅಥವಾ ಚಳಿಗಾಲ ಆಗಿರಲಿ, ಸಂಜೆ ಟೀ ಟೈಮ್ಗೆ ಏನಾದರೂ ಬೇಕೇ ಬೇಕು. ನೀವು ಕಾಫಿ ಜೊತೆ ಕುಡೀರಿ, ತಿನ್ನಿ, ಅಥವಾ ಜ್ಯೂಸ್ ಜೊತೆ ಕೂಡ ತಿನ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬಾಳೆಕಾಯಿಯ ಪ್ಯಾಟೀಸ್ ತಯಾರಿಸೋ ವಿಧಾನ: ಮೊದಲು ಬೇಯಿಸಿದ ಬಾಳೆಕಾಯಿಯನ್ನು ಹಾಗೂ ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿಕೊಳ್ಳಿ. ನಂತರ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು,
ಅಕ್ಕಿ ಹಿಟ್ಟು 2 ಚಮಚದಷ್ಟು, 2 ಚಮಚ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಮೆಣಸಿನ ಪುಡಿ, ಅರುಣಾ ಗರಂ ಮಸಾಲಾ ಪುಡಿ, ಅರುಣಾ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಆನಂತರ ಚಿಕ್ಕ ವಡೆ ರೀತಿ ತಟ್ಟಿ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಬಾಳೆಕಾಯಿಯ ಪ್ಯಾಟೀಸ್ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಯಾವ್ದನ್ಯ? ಸೊ ಫಸ್ಟ್ ಯಾವುದು? ಸ್ವೀಟ್. ಸ್ವೀಟ್. ಹಾಂ, ಸ್ವೀಟ್ ನೋಟಲ್ಲಿ ಸ್ಟಾರ್ಟ್ ಮಾಡೋದಾ? ಡನ್. ಸೊ ಒಳ್ಳೆ ಥಿಕ್ನೆಸ್, ಅದೇ ನಾನು ಹೇಳಿದೆ ಜೆಲಟಿನ್ ಇದ್ರೆ ಚೆನ್ನಾಗಿ ಥಿಕ್ನೆಸ್ ಬರುತ್ತಲ್ಲ. ಸೂಪರ್, ತುಂಬ ಟೇಸ್ಟಿಯಾಗಿದೆ. ಆ್ಯಕ್ಚುಲಿ ಆ ಥಿಕ್ನೆಸ್ ಇನ್ನೂ ಬೇಕು ಅಂತ ಹೇಳಿದ್ರೆ ಅದೇ ನಾನು ಹೇಳಿದಾಗೆ ಜೆಲಟಿನ್ ಏನಾದರೂ ಹಾಕಿದ್ರೆ ಆ ಥಿಕ್ನೆಸ್ ಬರುತ್ತೆ, ನಿಮಗೆ ಪುಡ್ಡಿಂಗ್ ಇದೊಂದು ಟೇಸ್ಟ್ ಬರುತ್ತೆ. ಇದು ಖೀರ್ ಅಲ್ವಾ, ಖೀರಾಗೆ ತಿನ್ನಬೇಕು. ಆ್ಯಕ್ಚುಲಿ ಇಷ್ಟು ದೊಡ್ಡ ಪೀಸ್ ಮಾಡೋ ಬದಲು ಅದನ್ನು ಚೆನ್ನಾಗಿ ತುರಿದು ಹಾಕಿದರೆ ಇನ್ನೂ ಚೆನ್ನಾಗಿ ಬರ್ಬೋದು. ರೋಸ್ಟ್ ಮಾಡಿ ಹಾಕ್ಬೋದು. ನಾರ್ಮಲ್ ಡ್ರೈ ರೋಸ್ಟ್ ಮಾಡಿ ಹಾಕಿದ್ದು ಚೆನ್ನಾಗಿ. ನೈಸ್, ಚೆನ್ನಾಗಿದೆ, ವೆರಿ ಟೇಸ್ಟಿ. ಅದು ಕೂಡ ಚಿಲ್ಡ್ ಆಗಿದೆ, ಹಾಗಾಗಿ ಸೆಕೆಗಾಲಕ್ಕೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ವಿಲ್ ಗೋ ಫಾರ್ ದಿಸ್. ತೊಳಿ ತೊಳಿ. ಸಾಫ್ಟ್, ವೆರಿ ಸಾಫ್ಟ್ ಇದೆ. ಅದೊಂಥರ ನಾವು ಯೂಶ್ವಲಿ ನಾನು ಯಾವಾಗಲೂ ಹೇಳ್ತೀನಿ ತುಂಬ ಸಾಫ್ಟ್ ಬನ್ನ ಈ ಗಲೋಟಿ ಕಬಾಬ್ ಬರುತ್ತಲ್ಲ, ಎಸ್, ಆ ಟೈಪ್ ಬಂದಿದೆ. ಬಟ್ ಇದು ಬಾಳೆಕಾಯಿಂದ ಮಾಡಿದ್ದೀರಿ, ವೆರಿ ಟೇಸ್ಟಿ, ತುಂಬ ಚೆನ್ನಾಗಿದೆ. ಟೀ ಟೈಮ್ಗೆ ಹೇಳಿ ಮಾಡಿಸಿದ್ದು. 2 ಡಿಶ್ ಕೂಡ ಸಿಂಪಲಾಗಿ ಮಾಡ್ತೀರಿ, ಅದೊಂಥರ ಟೇಸ್ಟ್ ಮಾತ್ರ ಸೂಪರ್ಬ್ ಆಗಿರುತ್ತೆ, ವೆರಿ ಟೇಸ್ಟಿ. ಸೊ ಮಾಡುವಾಗ ಏನು ಇನ್ನೂ ಹೊಸದು ಕಲಿತಾ ಇದ್ದಾರಲ್ಲ ಏನಂತ ಟೇಸ್ಟ್ ಇರ್ಬೋದು, ಬಟ್ ಟೇಸ್ಟ್ ಆಸಮ್, ತುಂಬ ಚೆನ್ನಾಗಿದೆ. ಸೊ ಒಳ್ಳೆ ಟೇಸ್ಟಿ ರೆಸಿಪಿ ಮಾಡ್ಕೊಡುವಾಗ ಈಗ ನೋಡುವಾಗಲೇ ಅನಿಸುತ್ತೆ ನೀವು ಒಳ್ಳೆ ಶೆಫ್ ಆಗ್ತೀರಿ ಅಂತೇಳಿ. ಇನ್ನಷ್ಟು ಒಳ್ಳೆ ಒಳ್ಳೆ ರೆಸಿಪಿಯನ್ನು ಟ್ರೈ ಮಾಡಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಥ್ಯಾಂಕ್ ಯು. ಸೆಕೆಗಾಲಕ್ಕೆ ಏನಾದರೂ ಚಿಲ್ಡ್ ಇದ್ರಂತೂ ಆಹಾ ಸೂಪರ್ಬ್ ಆಗಿರುತ್ತೆ. ಇದಂತೂ ಚಿಲ್ಡ್ ಖೀರ್, ಅದರಲ್ಲೂ ಕೂಡ ಟೆಂಡರ್ ಕೋಕೋನಟ್ಟಿಂದ ಮಾಡಿದಂಥದ್ದು, ತುಂಬ ಟೇಸ್ಟಿಯಾಗಿದೆ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಲೇಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.